ಶಾಂತಕ್ಕ ಹಾಯ್. ಚಾಂಡೆ ಚಾಂಡೆ ದಾದೆ ತಿಂಡಿ ಪಣಸಾಂಡೆ ದಾದೆ ಕಚ್ಪು ಪಣಸ್ ಆಂಡಿ ಕಚ್ಪು ಒಂದು ಟೊಮೆಟೊ ಪಕ್ಕ ಬಟಾಟೆ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಲೈಕ್ ಕೊಡಿ. ಹೌದು ಲೈಕ್ ಕೊಡಿ. ನಿಮಗೆ ಎಂತ ಪದಾರ್ಥ? ನಿಮಗೇನು ಪದಾರ್ಥ? ಈಗ ಸರಿ ಆಯ್ತಾ ಕಮೆಂಟ್? ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಎಲ್ಲಿ ಹೋದ್ರಿ ಶಾಂತಕ್ಕ? ನುಂಗಿಲ್ ಮೀನು ಸಾರು, ಅರೆ ಎಂಕಿ ಎಗ್ ಸಾರು ಯಾಂಕಿನ ಪುಚ್ಚಿ ನುಂಗಿಲ್ ಮೀನು ಅಂದೆ. ಓ ದೇವರೇನೆ ಆತ ಬಗ್ಗೆ ಕಜಿಪ್ಪ ಅಂಚಲ್ಲಿ ಏನಲ್ಲದೆ ಬತ್ತಂಡಾವ ನುಂಗಿಲ್ ಮೀನು ಎಂಕಲ ಜಪ್ಪು ಚಾವ. ಬಲೆ ಬಲೆ ಗೈಸ್, ಬಲೆ ಬಲೆ ಪಾತಿರ್ಲಿ. ಜಸ್ಟ್ ಬ್ರದರ್ ಲೈಕ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು? ಸೂಪರ್. ಬಿದ್ದಾಡೀರ್ನ ರೈಲು ಬಿದ್ದಾಡಡೆ ಒಂದು ಓಡೆ ಹೋಗ್ನ ರೈಲು. ಸೂಪರ್ ಲೈವ್. ಥ್ಯಾಂಕ್ ಯು. ಊಟ ಆಗಿದೆ. ಹೌದಾ? ಏನು ಸಾಂಬಾರು? ಏನಿದೆ? ಶಾಂತಕ್ಕೆ ಎಲ್ಲಿ ಹೋದ್ರು? ಶಾಂತಕ್ಕೆ ಓಡಿದ್ರ? ಬಲೆ ಬಲೆ ಗೈಸ್, ಪಾತಿರ್ಲೆ ಗೈಸ್. ಕ್ಯಾಬೇಜ್ ಸಾಂಬಾರ್ ಅಂದೆ. ಸೂಪರ್ ಸೂಪರ್. ಥ್ಯಾಂಕ್ ಯು ಶಾಂತಕ್ಕ. ಸೂಪರ್. ಥ್ಯಾಂಕ್ ಯು ಜಸ್ಟ್ ಬ್ರದರ್. ಸೂಪರ್. ಇನ್ನು ಕೂಡ ಸಭೆಗೆ ಬರುವವರಿದ್ದಾರೆ. ಅವರದ್ದು ಪಾಪ ಬ್ಲೂ ಇಲ್ಲ. ಅವರು ಚಂದ್ರವತಿ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ವಂಡರ್ಲು. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ನಿಮಗೂ ಕೂಡ. ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಿದ್ದಾರೆ. ಜಸ್ಟ್ ಚಂದ್ರವತಿ ಸಿಸ್ಟರ್ ಹಾಯ್ ಅಂತ ಜಸ್ಟ್ ಬ್ರದರ್. ಫ್ಯಾಬ್ಲೆಸ್. ಥ್ಯಾಂಕ್ ಯು ಶಾಂತಕ್ಕ. ಹಾಯ್ ಬ್ರದರ್ ಅಂತ ಹೇಳ್ತಿದ್ದಾರೆ ಚಂದ್ರವತಿ ಸಿಸ್. ಹಾಗೆ ಲೈಕ್ ಕೊಡದವ್ರು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಸೂಪರ್. ಥ್ಯಾಂಕ್ ಯು ಜಸ್ಟ್ ಬ್ರದರ್. ಬ್ಯೂಟಿಫುಲ್. ಥ್ಯಾಂಕ್ ಯು. ಲೈಕ್. ಥ್ಯಾಂಕ್ ಯು ಚಂದ್ರವತಿ ಸಿಸ್. ಏನು ಸಾಂಬಾರು ನಿಮಗೆ ಇವತ್ತು? ಬೆಸ್ಟ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸೂಪರ್. ಥ್ಯಾಂಕ್ ಯು. ಇವತ್ತು ನಮ್ಮ ಮಹೇಶ್ ಅಣ್ಣನ ಹುಟ್ಟಿದಬ್ಬ. ಅವರಿಗೆ ಕೂಡ ವಿಶ್ ಮಾಡಿ ಆಯಿತಾ? ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಎಲ್ರು. ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೈಸ್. ಥ್ಯಾಂಕ್ ಯು. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಬರ್ಸ ಉಂಡ ಬರ್ಸ ಸ್ಟಾರ್ಟ್ ಆಂಡಿ ಮೋಡಾತ ಮೋಡಾತ.
ಸುಧಾ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಹಾಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಅಂತ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಎಲ್ಲಿ ಹೋದ್ರಿ? ಹೋದ್ರಾ? ಎಲ್ಲ ಹೋದದ್ದು ಹೇಳದು ಯಾಕೆ ಹೀಗೆ ಮಾಡಿದ್ದು? ಅಶೋಕ್ ಬ್ರದರ್ ಬಂದರು. ಹಾಯ್ ಅಶೋಕ್ ಬ್ರದರ್ ಉಂಟಲೇ ಬ್ಲೂ ಕೊಡ್ತಾರೆ. പണസാണ്ടി സിസ് എന്നാണ്ടി ഇരുന്നാണ്ട ബ്ലൂ ದಾದಿಯರಿಗೆ ಸ್ಪೆಷಲ್ ಕಮೆಂಟ್ ಮಾಡಲಿದಕ್ಕ ದೆತ್ತಿಂದಾಯಿಗೆ ಕಡ್ಬು ದಾದ ಗೊತ್ತಂడి ಅವು ಕಮೆಂಟ್ ದಜು ಪ್ರಾಬ್ಲಮ್ ಇತ್ತಂడి ಅಶೋಕ್ ಬ್ರದರ್ ಅಂಚಾನ ಬ್ಲೂ ದೆತ್ತಂడి ಇತ್ತ ಆಂಡಲ ಸರಿ ಆತಿಚ್ಚಿ ಅದೇನು ಗೊತ್ತಾಗ ಚಿಕನ್ ಓ ಚಿಕನ್ ಇತ್ತಂడి ಸೂಪರ್. ಅಕ್ಷತ ಸಿಸ್ ಬಂದರು. ಹಾಯ್ ಅಕ್ಷತ ಸಿಸ್, ಹೇಗಿದ್ದೀರಾ? ಫಸ್ಟ್ ಟೈಮ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ? ನಿಮಗೆ ಬ್ಲೂ ಕೊಡ್ತೇನೆ ಆಯಿತಾ? ಆಯಿತಾ ನಿಮ್ಮದು ಟೀ ಆಯಿತಾ? ಸರಿ ಅಂಡಿ ಇಜ್ಜಿ ಅಶೋಕ್ ಬ್ರದರ್. ಹಾಯ್ ಅಶೋಕ್ ಬ್ರೋ ಅಂತ ಶಾಂತಕ್ಕ ಲೈಕ್ ಡನ್ ಥ್ಯಾಂಕ್ ಯು. ಇರಗ್ದಾದ ಸ್ಪೆಷಲ್ ಹೆಂಗೆ ಬಟಾಟೆ ಬಕ್ಕ ಟೊಮೆಟೊ. ಸೂಪರ್ ಆಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೇನೆ. ಇವರದ್ದು ಲೈವ್ ಎಂಡ್ ಆಯಿತಾ? ವಿದ್ಯಾಕ್ಕನ ಲೈವ್ ಎಂಡ್ ಆಯಿತಾ? ಕಾಫಿ ಆಯಿತಾ ಸಿಸ್? ಕಾಫಿ ಇಲ್ಲ, ನಿಮ್ದಾಯ್ತಾ? ಏನು ನಿಮಗೆ ತಿಂಡಿ? ನಿಮ್ಮದು ಲೈವ್ ಎಷ್ಟೊತ್ತಿಗೆ ಹೇಳಿ ಆಯಿತಾ? ಇಲ್ಲಿ ಶಾಂತಕ್ಕಿದ್ದಾರೆ, ಅವರ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂತ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತಾರೆ. ಒಂದು ನಿಮಿಷ ನಿಮ್ಮನ್ನು ಪಿನ್ ಮಾಡ್ತೇನೆ. ಎಂಡ್ ಆಯಿತು ಸಿಸ್, ಹೌದಾ? ಹಾಯ್ ಶಾಂತಕ್ಕ ಅಂತ ಹೇಳ್ತಿದ್ದಾರೆ ಅಶೋಕ್ ಬ್ರದರ್. ನಾನು ಲೈವ್ ಮಾಡಲ್ಲ, ವಿಡಿಯೋಸ್ ಮಾತ್ರ. ಹೌದಾ, ವಿಡಿಯೋ ಮಾತ್ರ ಹಾಕ್ತೀರಾ? ಓಕೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಆಯ್ತಾ ಎಲ್ಲರೂ. ಬನ್ನಿ ಬನ್ನಿ ಜನರೇ, ಕಮೆಂಟ್ ಹಾಕಿ. ಬೇಲಾಂಡಿ ಸಿಸ್ ಯಾನ್ ಚೂರು ಬಿದೈ ಬರುತ್ತಂడి ಅಲ್ತು ಬತ್ತದ್ದು ಇತ್ತ ಕುರ್ಲಿನಿ ಆತೆ ಇಜ್ಜಿನ ಮುಜಿ ಅಂತ ಸ್ಟಾರ್ಟ್ ಮಾಡ್ತೀನಿ ಅದು ಲೇಟ್ ಆಗ. ಬನ್ನಿ ಕಮೆಂಟ್ ಹಾಕಿ.
ಶಾಂತಕ್ಕ ಬಿಸಲಿಡ್ದು ಅದಕ್ಕೆ ಏನು ಬಿಲ್ದಿರು ಬಿಸಲಿಡ್ದು ಅಜ್ಜಿಪ್ನಿ ಶಾಂತಕ್ಕ ಗಿಫ್ಟ್ ಡನ್ ವಿಡಿಯೋಸ್ ಹಾಕಿಲ್ಲಕ್ಕ ಅಂತ ಹೇಳ್ತಿದ್ದಾರೆ ಅಕ್ಷತ ಸಿಸ್. ಫ್ಯಾನ್ ಪಾಡ್ದಾರೆ ಸಿಸ್. ಹಾಂ ಫ್ಯಾನ್ ಪಾಡ್ದೇವೆ ಓಲ್ ಮಾಯ ಅಂడి ಫ್ಯಾನ್ ಪಾಡ್ದೆ ಬರ್ಸ ಇಜ್ಜ ಬರ್ಸ ಇಜ್ಜಿ ಮೋಡ ಆಗ್ತದೆ ಬರ್ಸ ಬರ್ಪುಣಿಂದ ಎಣ್ಣೆ ಅಂಡ ಬರ್ಸ ಮಾಯ ಬರ್ಸಗೆ ಪೋಡಿಕೆ ಅಣ್ಣ ಅಕ್ಷತ ಸಿಸ್ ಇದ್ದೀರಾ? ಇನ್ನು ಇಲ್ಲಿಗೆ ಕನೆಕ್ಟ್ ಆಗಿ ಫ್ರೆಂಡ್ಸ್, ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೌದು, ಎಲ್ಲರೂ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ, ಅವ್ರು ರಿಟರ್ನ್ ಮಾಡ್ತಾರೆ. ಇರೆಂತೂದು ವರ್ಷಗೆ ಪೋಡಿ ಏನಂತೂ ದತ್ತೀರ ಮಂಡೆ ಇನ್ನು ನಮ್ಮ ಇವರೆಲ್ಲ ಎಲ್ಲಿ ಹೋಗಿದ್ದಾರೆ? ಕೃಷ್ಣಣ್ಣ ಮತ್ತು ರವೀಂದ್ರಣ್ಣ ಕಮೆಂಟು ಶೋ ಆಗ್ತಿಲ್ವಾ, ಬೈತಾರಂತ. ಬ್ಲೂ ತೆಗ್ದಿದ್ದೀಯಲ್ಲ, ನಮ್ಮದು ಕಮೆಂಟ್ ಎಲ್ಲ ಶೋ ಆಗಿ. ಎಲ್ಲಿದ್ದರೂ ಬೇಗ ಬನ್ನಿ ಆಯಿತಾ. ಹಾಯ್ ಸೃಜನ್, ಹಾಯ್ ಸೃಜನ್ ಅವರೇ, ಹೇಗಿದ್ದೀರಾ? ಇದು ಇವರಲ್ಲ, ಸೃಜನ ಹೇಮ. ಹಾಯ್ ಹಾಯ್, ಸೂಪರ್ ಅಂತ ಅಕ್ಷತ್ ಹರ್ಷಿತ್, ಥ್ಯಾಂಕ್ ಯು. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ, ಬೇಗ ಬೇಗ ಬನ್ನಿ. ನಿದ್ದೆಯಿಂದ ಎದ್ದು ಸಾಕು, ನಿದ್ದೆ ಮಾಡಿತ್ತು, ಇನ್ನು ರಾತ್ರಿ ನಿದ್ದೆ ಮಾಡಬೇಕಲ್ಲ, ರಾತ್ರಿ ನಿದ್ದೆ ಮಾಡಿ. ಸುರೇಶ್ ಬ್ರೋ, ಸುರೇಶ್ ಬ್ರೋ, ಓಕೆ ಓಕೆ. ಆರ್ ಡಿ ಅಣ್ಣ ಬಂದರು. ಹಾಯ್ ಆರ್ ಡಿ ಅಣ್ಣ, ಲೈಕ್ ಡನ್, ಥ್ಯಾಂಕ್ ಯು. ಎಲ್ಲಿದ್ದೀರಿ ಆರ್ ಡಿ ಅಣ್ಣ? ಊಟ ಮಾಡಿದ್ರಾ? ಟೀ ಕುಡಿದ್ರಾ? ಎಂತ ಕುಡಿದ್ರಿ? ಬೇರೆ ಏನಾದರೂ ಕುಡಿದ್ರಾ? ಎಲ್ಲಿ ನಮ್ಮ ಗ್ಯಾಂಗ್? ಆರ್ ಡಿ ಅಣ್ಣ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯಿತಾ ಆರ್ ಡಿ ಅಣ್ಣ. ಸೃಜನ್ ಅವರೇ, ಆರ್ ಡಿ ಸಾರಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ. ಬನ್ನಿ ಬನ್ನಿ ಜನರೇ, ನಮ್ಮ ಮುದ್ದುಗೆ ಸಪೋರ್ಟ್ ಮಾಡೋಣ ಅಂತ ಅಕ್ಷತೆ ಸಿಸ್. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ. ಊಟ ಆಯಿತಾ? ಊಟ ಆಯಿತು, ನಿಮ್ದಾಯ್ತಾ? ಎಲ್ಲರೂ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ. ನನ್ನ ಲೈವ್ಗೆ ಯಾರೆಲ್ಲ ಜಾಯ್ನ್ ಆಗ್ತೀರಾ ಅವರು ಪಿನ್ ಐಡಿಗೆ ಕನೆಕ್ಟ್ ಆಗಿ, ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಪಟಪಟ ಅಂತ ಲೈಕ್ ಕೊಡಿ, ಹಾಗೆ ಪಟಪಟ ಅಂತ ಕಮೆಂಟ್ ಮಾಡಿ. ಸೃಜನ್ ಬ್ರೋ ಆ್ಯಂಡ್ ಆರ್ ಡಿ ಬ್ರೋ ಪಿನ್ ಐಡಿಗೆ ಕನೆಕ್ಟ್ ಆಗಿ ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೌದು, ಕನೆಕ್ಟ್ ಆಗಿ ಆಯಿತಾ. ನಂದು ಊಟ ಆಯಿತು. ಹೌದಾ, ಏನು ಸ್ಪೆಷಲ್? ಲೈಕ್ 9, ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ನಾನು ಹೇಳಿದ್ದು ಯಾರಿಗೂ ಕೂಡ ಕೇಳಿಸ್ತೇನೆ. ವಿನಾಯಕ್ ಬ್ರದರ್ ಬಂದರು. ಹಾಯ್ ವಿನಾಯಕ್ ಬ್ರದರ್, ಹಾಯ್ ಮುದ್ದು ಸಿಸ್ ಅಂತ ಹೇಳ್ತಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ಲೈವ್ಗೆ ಸ್ವಾಗತ. ಹಾಯ್ ವಿನಯ್ ಬ್ರೋ ಅಂತ ಅಕ್ಷತ ಸಿಸ್. ಏನು ಕುಡ್ದು ಬಂದ್ರ? ಏನು ಕತೆ? ವಿನಾಯಕ್ ಬ್ರದರ್ ಕುಡ್ದು ಬಂದ್ರ? ಏನು ಕುಡಿದ್ರಿ ಅದು ಹೇಳಿ. ಎಲ್ಲಿ ಓದಿರಿ ಜನ? ಬೇಗ ಬೇಗ ಬನ್ನಿ ಅಲ್ಲ, ನಿಮಗಾಗಿ ವೆಯ್ಟಿಂಗ್ ಮಾಡ್ತಿದ್ದೆ. ನೀವು ಎಂತ? ಬಂದೆ ಬಂದೆ, ಮೆಲ್ಲ ಬೀಳಬೇಡಿ, ಇನ್ನು ಜಾರ್ತದೆ, ಮಳೆ ಅಲ್ವಾ. ಲೈವಲ್ಲಿ ಚಾದ ವ್ಯವಸ್ಥೆ ಉಂಟಾ? ಇಲ್ಲ ಅಲ್ಲ, ನಾನಿವತ್ತು ಲೈವ್ ಲೇಟ್ ಮಾಡಿದ್ದಲ್ಲ, ಹಾಗಾಗಿ ನಾನು ಚಾದ ವ್ಯವಸ್ಥೆ ಮಾಡಿಲ್ಲ.
ನೀವು ಬೇಗ ಹೇಳ್ತಿದ್ರೆ ಒಂದು ಮಾಡ್ತಿತ್ತು. ಚಹಾ ಪಡ್ದು ಆತು ಜಿಸಸ್ ಅಂದ. ಆರ್ ಡಿ ಅಣ್ಣನಿಗೆ ಒಂದು ಕಪ್ಪು ಚಹಾ ಕೊಡಿಯ. ವೆಯ್ಟ್ ಫಾರ್ ಮುದ್ದು, ಬನ್ನಿ ಬನ್ನಿ ಬೇಗ ಅಂತ ಹೇಳ್ತಿದ್ದಾರೆ ಅಕ್ಷತಾ ಸಿಸ್. ಹೌದು, ನಿಮಗಾಗಿ ವೆಯ್ಟಿಂಗ್ ಮಾಡ್ತಿದ್ದೇನೆ, ನೀವೆಂತ ನೀವು. ಇವರೆಲ್ಲಿ ಹೋದ್ರು? ವಿನಾಯಕ್ ಓಡಿದ್ರಂತ. ರನ್ನಿಂಗ್ ರೂಲ್ ಸಿಸ್. ಓ, ರನ್ನಿಂಗ್ ರೂಲರ. ಎಲ್ಲ ಬರಲ ರನ್ನಿಂಗಲ್ಲಿದ್ದರೆ ನಾಳೆ ಚಹಾ ಕುಡಿದಿರಿ ಆಯಿತಾ. ಹಾಯ್ ಕುಲೆ ಬಂದರು ನೋಡಿ ನಮ್ಮ ಕೃಷ್ಣಣ್ಣ. ಕೃಷ್ಣ, ನಿಮಗೆ ಬ್ಲೂ ಬೇಕಾ? ನನ್ನ ದೆವ್ವ ಮಾಡಿದ್ರಲ್ಲ, ನಿಮಗೆ ಬ್ಲೂ ಬೇಕಾ? ಕೊಡಬೇಕಾ ನಿಮಗೆ ಬ್ಲೂ? ಕುಡಿಬೇಕು ಟೀ ಇವಾಗ ಅಂತ ಹೇಳ್ತಿದ್ದಾರೆ ವಿನಾಯಕ್ ಬ್ರದರ್. ಹೌದಾ, ನಾಳೆ ಕುಡಿಯಿರಿ, ನಾಳೆ ಒಳ್ಳೆ ದಿನ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೃಜನ್ ಅವರೇ. ಓಡಿ ಓಡಿ ಬನ್ನಿ ಅಂತ ಅಕ್ಷತಾ ಸಿಸ್ ಲೈಕ್ ಕೊಟ್ಟಿದ್ದೇನೆ. ಕುಲೆ ಲೈಕ್ ಕೊಟ್ಟಿದ್ದೀರಾ ಬಕ್ಕಸುರ, ಥ್ಯಾಂಕ್ ಯು. ಹಾಗೆ ಇಲ್ಲಿ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯಿತಾ. ಆಮೇಲೆ ಇಲ್ಲಿ ವಿನಾಯಕ್ ಬ್ರದರ್ ಇದ್ದಾರೆ, ಅವರ ಚಾನಲ್ಗೂ ಕನೆಕ್ಟ್ ಆಗಿ. ಪಿನ್ ಐ ಡಿ ಡನ್ ಅಂತ ಹೇಳ್ತಿದ್ದರು. ರೋಹನ್ ಬಂದರು, ರೋಹನ್ ಅಂದರು ಇರಿ, ನನಗೆ ನಿಮ್ಮನ್ನು ನೋಡುವಾಗ ನಗು ಬರುತ್ತೆ. ಹಾಯ್ ಅಕ್ಕ, ಗುಡ್ ಈವ್ನಿಂಗ್, ನಮಸ್ತೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ನಮಸ್ತೆ, ಹೇಗಿದ್ದೀರಾ ರೋಹನ್? ಏನು ಕುಡಿದ್ರಿ? ಚಹಾ ಕುಡಿದ್ರಾ, ಕಾಫಿ ಕುಡಿದ್ರಾ? ಲೈವ್ ಉಂಟಾ ಕೇಳಿದೆ, ಮತ್ತೆ ಮಾತೇ ಆಡಿಲ್ಲ. ಹೌದಾ, ಕೇಳಿದ್ರಾ? ನಾನಾಗಾದ್ರೆ ಇಲ್ಲಿಗೆ ಹೋಗಿದ್ದೆ ಆಯಿತಾ. ಆರ್ ಡಿ ಬ್ಲೂ, ಥ್ಯಾಂಕ್ ಯು, ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಬ್ಲೂ ಬೇಡ ಕುಲೆ. ಯಾಕೆ ಕೃಷ್ಣಣ್ಣ, ಕೊಬ್ಬ ನಿಮಗೆ? ಹಾಯ್ ಅಕ್ಷತಾ ಅಂತ ವಿನಾಯಕ್ ಬ್ರದರ್. ಇಲ್ಲಿ ಕೃಷ್ಣಣ್ಣ ಇದ್ದಾರೆ ಆಯಿತಾ, ಮೂರ್ತಿ ಅಂತ, ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ. ಮೂರ್ತಿ ಬ್ರೋ ಪಿನ್ ಐಡಿಗೆ ಕನೆಕ್ಟ್ ಆಗಿ ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಕ್ಷತಾ ಸಿಸ್. ಹೌದು ಜನರು, ಬನ್ನಿ ಬೇಗ. ಕಾಫಿ ಆಯಿತಾ ವಿನಾಯಕ್ ಬ್ರೋ ಅಂತ ಹೇಳ್ತಿದ್ದಾರೆ ಅಕ್ಷತಾ ಸಿಸ್. ಎಸ್ ಅಕ್ಕ ಅಂತ ರೋಹನ್, ಥ್ಯಾಂಕ್ ಯು ರೋಹನ್. ಅಯ್ಯೋ, ನೀವು ದೆವ್ವ ಆಯಿತು, ನನ್ನನ್ನು ದೆವ್ವ ಮಾಡಿದ್ರು, ನಿಮ್ಮ ಮಂಡಿಗೆ ಕೊಡ್ತೇನೆ ನೋಡಿ ವಿನಾಯಕ್ ಬ್ರದರ್. ಅದಕ್ಕೆಲ್ಲ ಕಾರಣ ಇವರೇ ಕೃಷ್ಣಣ್ಣ, ಅವರ ತಲೆಗೆ ಒಂದು 4 ಬಿಡಬೇಕು. ನಿಮ್ಮ ಬ್ಲೂ ಯಾರಿಗೆ ಬೇಕು? ಕುಲೆದ್ದು ಬ್ಲೂ ಆಗಲ್ವಾ ನಿಮಗೆ? ಹೌದಾ? ಹೌದಾ ಕೃಷ್ಣಣ್ಣ, ನಿಮಗೆ ಸಾಧಾರಣದೆಲ್ಲ ಆಗಲ್ಲ ಅಲ್ಲ, ಕುಲೆ ಅಂತೆ ಕುಲೆ. ನೀವು ಬಕ್ಕಸುರ. ಇಲ್ಲ ಅಕ್ಷತಾ ಸಿಸ್ ಅಂತ ವಿನಾಯಕ್ ಬ್ರದರ್. ಬಕ್ಕಸುರ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಎಲ್ಲರೂ ಬಕ್ಕಾಸುರ ಅವರ ಚಾನಲ್ಗೆ ಕನೆಕ್ಟ್ ಆಗಿ. ಬಕ್ಕಾಸುರ ಅವರು ತಿಂದಾದ್ಮೇಲೆ ನಿಮಗೆ ರಿಟರ್ನ್ ಮಾಡ್ತಾರೆ. ಹೇಗಿದ್ದೀರಾ ಬ್ರೋ ಅಂತ ಕೇಳ್ತಿದ್ದಾರೆ ಅಕ್ಷತಾ ಸಿಸ್. ನಾನಿಲ್ಲಿ ಪೆಟ್ಟು ತಿನ್ಲಿಕ್ಕೆ ಬಂದದ್ದು ಅಂತ ಹೇಳ್ತಾರೆ ಅಕ್ಷತಾ ಸಿಸ್ ನಗ್ತಿದ್ದಾರೆ. ಹೌದು ಮಾರ, ಇಲ್ಲಿ ಬಕ್ಕಾಸುರ ಇದ್ದಾರೆ, ಅವರ ಚಾನಲ್ಗೆ ಕನೆಕ್ಟ್ ಆಗಿ. ಎಲ್ಲಿ ವಿನಾಯಕ್ ಬ್ರದರ್ ಎಲ್ಲಿ ಹೋದ್ರು? ಕೃಷ್ಣ ಅಣ್ಣ ಎಲ್ಲಿ? ನಮ್ದು ಉಡುಪಿಯ ಡಾನ್ ಬಂದಿಲ್ಲ, ಎಲ್ಲಿ ಹೋಗಿದ್ದಾರೆ? ಉಡುಪಿಯ ಡಾನ್ ನಾಪತ್ತೆ. ಬನ್ನಿ ಗೈಸ್, ಎಲ್ಲಿ ಹೋದ್ರು? ಇವರಿಗೆ ಕೊಬ್ಬ ಅಂತ ಯಾರು ಕೂಡ ಮಾತಾಡ್ತಿದ್ರು. ಅಮೇರಿಕಾದಲ್ಲಿದ್ದೆ ಮುದ್ದು ಸಿಸ್ ನಾನು ಕೇಳುವಾಗ. ಹೌದೌದು, ಅಮೇರಿಕಾದಲ್ಲಿದ್ದೆ, ಈಗ ಬಂದೆ. ಅದೇ ನನಗೆ ಗೊತ್ತಾಗಲಿಲ್ಲ. ಒಮ್ಮೆ ಬನ್ನಿ ಅಣ್ಣ, ಕಮೆಂಟ್ ಮಾಡಿ ಅಣ್ಣ. ನೀವೆಂತ ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ಅಕ್ಷತಾ ಸಿಸ್. ಎಲ್ಲರಿಗೂ ಚಾಕ್ಲೇಟ್ ಕೊಡುವ, ಬನ್ನಿ ಬೇಗ ಬೇಗ ಬಂದವರಿಗೆ ಚಾಕ್ಲೇಟ್ ಆಯಿತಾ. ಮುದ್ದುಗೊಂಬೆ ಅವರು ಬಂದರು. ಹಾಯ್ ಮುದ್ದುಗೊಂಬೆ ಅವರೇ, ಹೇಗಿದ್ದೀರಾ? ಭಾರಿ ಅಪರೂಪ, ನೀವು ಎಲ್ಲಿಗೆ ಹೋಗಿದ್ದೀರಿ? ಊರು ಬಿಟ್ಟಿದ್ದೀರಾ, ಏನು ಕತೆ? ಹಾಗೆ ಇಲ್ಲಿ ಒಂದು ಪಿನ್ ಐಡಿಗೆ ಕನೆಕ್ಟ್ ಆಗಿ, ಆಮೇಲೆ ಇಲ್ಲಿ ವಿನಾಯಕ್ ಬ್ರದರ್ ಇದ್ದಾರೆ, ಅವರ ಚಾನಲ್ಗೂ ಕನೆಕ್ಟ್ ಆಗಿ ಆಯಿತಾ. ಅವರು ನಿಮಗೆ ರಿಟರ್ನ್ ಮಾಡ್ತಾರೆ. ನನಗೆ ಚಾಕ್ಲೇಟ್? ಹೌದಾ, ನಿಮಗೆ ಕೊಡು. ಯಾವುದು ಬೇಕು ನಿಮಗೆ? ಯಾವ ಚಾಕ್ಲೇಟ್ ಬೇಕು ಕೊಡುವ ಆಯಿತಾ. ಓ ದೇವರನ್ನ, ಒಬ್ಬರ ಕಮೆಂಟ್ ಶೋ ಆಗ್ತಿರಲ್ಲ ಅಂತ ನನಗೆ ಮೆಸೇಜ್ ಬಂತು. ಏನು ಮಾಡೋದು ಈಗ? ನೀವು ಕಾಲ್ ಮಾಡಿದರೆ ನಾನು ಕೆಟ್ಟೆ ಮಾರು. ಎಂತ ನೀವು
ನಾನು ಮತ್ತೆ ಬ್ಲೂ ಕೊಡ್ತೇನೆ ಆಯಿತಾ. ಓ ಇದ್ದೀರಾ ನೀವು ಕಮೆಂಟ್ ಎಲ್ಲ ಮುದ್ದು ಅಕ್ಕ ಅಂತ ಮುದ್ದುಗೊಂಬೆ ಅವರು. ಸಾರಿ ಎಂತ ಗೊತ್ತಾ, ನಾನು ಮತ್ತೆ ನಿಮಗೆ ಕಮೆಂಟ್ ಶೋ ಆಗ್ತಿಲ್ಲಲ್ಲ, ನಾನು ಮತ್ತೆ ಕೊಡ್ತೇನೆ ಆಯಿತಾ ಬ್ಲೂ. ನೀವು ಕಾಲ್ ಮಾಡಿದರೆ ನನಗೀಗ ಪ್ರಾಬ್ಲಮ್ ಆಗುತ್ತೆ. ಶರು ತಂಗಿ ಲೈವ್ಗೆ ಸಂಜೆ ಬರ್ತೀಯ ಮುದ್ದಿಸಿ? ಬರ್ತೇನೆ ವಿನಾಯಕ್ ಬ್ರದರ್. ಬರ್ತ್ಡೇನಾ ವಿಶ್ ಮಾಡಬೇಕಂದ್ರೆ ಚಾಕಿ ಬೇಕು. ಹೌದಾ, ವಿಶ್ ಮಾಡಿ ಅವರು ಸಂಜೆ ಚಾಕಿ ಕೊಡ್ತಾರೆ. ನನ್ನ ಬರ್ತ್ಡೇ ಅಲ್ಲ. ಶೇ ಕಮೆಂಟ್ ಶೋ ಆಗ್ತಿಲ್ಲಲ್ಲ, ಏನು ಮಾಡೋದು ನಾನೀಗ ಅವ್ರದ್ದು. ಅಕ್ಷತಾ ಮೇಡಮ್ ಸಬ್ ಡನ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಎಲ್ಲರೂ ಇಲ್ಲಿ ಒಬ್ಬರ ಬರ್ತ್ಡೇ ಇದೆ, ಅವರಿಗೆ ಕೂಡ ವಿಶ್ ಮಾಡಿ ಆಯಿತಾ. ನಿನ್ನ ಲೈವ್ ಗೊತ್ತಿಲ್ಲ, ಇವಾಗ ಗೊತ್ತಾಯ್ತು. ಹೌದಾ, ನನ್ನ ಲೈವ್ಗೆ ಬಂದದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ವಿನಾಯಕ್ ಬ್ರದರ್. ಹಾಯ್ ಮುದ್ದುಗೊಂಬೆ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಮುದ್ದುಗೊಂಬೆ ಅವರಿಗೆ ಹಾರ್ಟ್ ಕೊಡ್ತಿದ್ದಾರೆ. ಅದು 4 ಸಾಕಾಯಿ, ಒಂದು 10 ಕೊಡಬೇಕು. ಬಕ್ಕಸುರವರು 10 ಹಾರ್ಟ್ ಕೊಡಿ, ಅದು ಸಣ್ಣ ಸಣ್ಣ ಹಾರ್ಟ್ ಅಲ್ಲ, ಇಲ್ದಿದ್ರೆ ದೊಡ್ಡ ಹಾರ್ಟ್ ಕೊಡಿ. ಹಾಯ್ ಮುದ್ದು ತಂಗಿ ಅಂತ ಬಂದರು ನಾಗರಾಜಣ್ಣ. ಹಾಯ್ ಹಾಯ್, ಹೇಗಿದ್ದೀರಾ? ಊರಿಗೆ ಬಂದ್ರಾ? ಅಲ್ಲೇ ಇದ್ದೀರಾ? ಏನು ಊಟ ಮಾಡಿದ್ರಾ? ಟೀ ಕುಡಿದ್ರಾ? ತಿಂಡಿ ತಿಂದ್ರಾ? ಲೈಕ್ ಓಕೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಕೂಲೆ ಬೇಡ ನಿಮಗೆ ಅಂತ ಹೇಳ್ತಿದ್ದಾರೆ. ನನಗೆ ಬೇಡ, ನೀವು ಇಟ್ಕೊಳ್ಳಿ, ನನಗೆ. ಹೌದಾ ಬಕ್ಕಸುರ ಅವರೇ, ನನಗೆ ಬೇಡಲ್ಲ. ನಾವು ನಮ್ಮ ಭಟ್ರು ಲೈವ್ ಇದೆ, ಅವರ ಲೈವ್ ಬಿಟ್ಟು ಯಾರಿಗೂ ಹೋಗುವುದಿಲ್ಲ. ಹೌದಾ ಮುತ್ತುಕೊಂಡು, ಒಳ್ಳೆಯ ವಿಷಯ. ನಾನು ಚಾನಲ್ ಇಲ್ಲ ಮುದ್ದು, ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬರ್ತೆ. ಹೌದಾ, ಹಾಗಾದರೆ ಬೇಡ, ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗೋದು ಬೇಡ ಅಲ್ವಾ ವಿನಾಯಕ್ ಬ್ರದರ್. ನಾನು ಹಾಗಾದರೆ ಇವರದ್ದು ಅಕ್ಷತಾ ಸಿಸ್ ಅವರ ಚಾನಲ್ಗೆ ಕೇಳ್ತೀನಿ. ನಾಗರಾಜಣ್ಣ ಎಂತ ಕೇಳ್ತಿದ್ದೀರಾ? ಏನಾಯಿತು? ಎನಿ ಪ್ರಾಬ್ಲಮ್? ಏನಿದ್ರು ನನ್ನಲ್ಲಿ ಹೇಳ್ಕೊಡಿ ಆಯಿತಾ. ನಾನು ಏನಾದರೂ ಸಮಾಧಾನ ಮಾಡ್ಬೋದಾದರೆ ಮಾಡ್ತೀನಿ. ಹೆಲೋ ನಮ್ಮ ಮುದ್ದು ಮೂರ್ತಿಯವರೇ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆಯವರು. ಓ ದೇವರೇ, ಇದು ಎಷ್ಟು ಆರ್ಟ್ ಕೊಟ್ಟದ್ದು ಮರ. 1 2 3 4 5 6 7 8 9 10 11 12 13 14 15 16 ಕೊಟ್ರಾ? 16 ಕೊಟ್ಟರೆ ನಿಮಗೆ ಮತ್ತೆ ಮುದ್ದು ವರ್ಷಾಂಡ ವಣಸಾಂಡಿಗೆ ಇರ್ನಾಂಡ. ಸೂಪರ್ ಅಂತ ಹೇಳ್ತಿದ್ದಾರೆ ಅಕ್ಷತಾ ಸಿಸ್. ಹೇಗೆ ಇದ್ದೀರಾ ಮುದ್ದುಗೊಂಬೆ ಅಂತ ಕೃಷ್ಣಣ್ಣ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಎಲ್ಲಿ ಹೋದ್ರಿ ವಿನಾಯಕ್ ಬ್ರದರ್? ಹೋದ್ರಾ? ಎಬಿ ಯಾಕೆ ಮರೆ, ನಿಮಗೆ ಸಹ ಕೊಡ್ತೀನಿ ಇದೆ ನಿಮಗೆ ಅಕ್ಕ. ಅವರಿಗೆ ಮಾತ್ರ ಹಾರ್ಟ್ ಅಂತ, ನನಗೆ ಗುದ್ದ, ಅವರಿಗೆ ಹಾರ್ಟ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ, ಅದು ಕೂಡ ಆಗ್ತದೆ ಅಕ್ಕ. ಜ್ಯೋತಿಷಿ ಸಾಯಿ ಎಂಚೊಲ್ಲರು ಒಣಸಾಂಡೆ ಚಾಪರಿಯರ. ನಾವು ಆರಾಮ ಭಟ್ರೆ, ನೀವು ಅಂತ ಹೇಳ್ತಿದ್ದಾರೆ. ಒಣಸಾಂಡೆ ಈರ್ನಾಡ. ಮುದ್ದು ಸಿಸ್, ನಿಮ್ಮ ಜೊತೆ ಮಾತಾಡೋಕ್ಕೆ ಖುಷಿ ಆಗುತ್ತೆ. ಹೌದಾ, ಥ್ಯಾಂಕ್ ಯು ವಿನಾಯಕ್ ಬ್ರದರ್. ಮುದ್ದು ವರ್ಕ್ ಆವೊಂದುಂಡು ನಾಗರಾಜಣ್ಣ. ಜ್ಯೋತಿಷಿ ಸ್ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ. ಅವ್ರು ರಿಟರ್ನ್ ಮಾಡ್ತಾರೆ, ಅವರು ಪಕ್ಕ ರಿಟರ್ನ್ ಮಾಡ್ತಾರಂತ ನನಗೆ ನಂಬಿಕೆ ಉಂಟಾಯ್ತಾ. ನಾನು ಆರಾಮ ಮುದ್ದುಗೊಂಬೆ ಅಂತ ಕೃಷ್ಣಣ್ಣ ಹೇಳ್ತಿದ್ದಾರೆ. ಸಪೋರ್ಟ್ ಮಲ್ಪಡು ದಾದಿ ಅರ್ಥ ಇಜ್ಜಿ ಜ್ಯೋತಿಷಿ ಕುಡರ ಬಾಡ್ಲೆ ಕಮೆಂಟ್ ಎಬೆ ಎಂತ ಅಂತಿದ್ದಾರೆ ನೋಡಿ ಮೂರ್ತಿಯವರೇ ನಿಮ್ಮ ಬಗ್ಗೆ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆ. ನಾನೇನು ಹೇಳ್ತಿಲ್ಲ. ಅವರು ಯಾರು? ಬಕ್ಕಸುರ.
ಬಕ್ಕಾಸುರನವರು ನನ್ನ ಲೈವ್ನಲ್ಲಿದ್ದಾರೆ. ನಮ್ದೀಗ ರವೀಂದ್ರ ಅಣ್ಣನಿಗೆ ಅವರ ಕಮೆಂಟ್ ಶೋ ಆಗ್ತಿಲ್ಲಲ್ಲ, ಭಾರಿ ಬೇಜಾರಿನ ಸಂಗತಿ. ಬ್ಲೂ ತೆಗೆದ್ರೆ ಅದೊಂದು ಪ್ರಾಬ್ಲಮ್ ಅಲ್ಲ. ನಾನು ನಮ್ಮ ಭಟ್ರು ಲೈವ್ ಬಿಟ್ಟು ಬೇರೆ ಯಾರಿಗೂ ಸಪೋರ್ಟ್ ಮಾಡಲ್ಲ ಮುದ್ದು. ಹೌದಾ, ಒಳ್ಳೆ ವಿಷಯ. ಜ್ಯೋತಿಷಿಸ್ ಪಿನ್ ಐ ಡಿ ಕನೆಕ್ಟ್ ಆಗಲ್ಲ, ರಿಟರ್ನ್ ಮಾಡ್ತೀರ ಉಲ್ಲಾರ. ಎಲ್ಲರೂ ಬಂದು ಕುಲೆ ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾರೆ. ನೀವೆಂತ ಬಕ್ಕಸುರಲ್ಲ? ನಾನು ಕುಲೆ ಆದರೆ ನೀವು ಬಕ್ಕಸುರ. 12ನೇ ಲೈಕ್. ಥ್ಯಾಂಕ್ ಯು ವಿನಾಯಕ್ ಬ್ರದರ್. ವಿನಾಯಕ್ ಬ್ರದರ್ ಪಿನ್ನ ಇವರಿಗೆ ಜ್ಯೋತಿಷಿಸ್ ಇದ್ದಾರಲ್ಲ, ಅವರ ಚಾನಲ್ಗೊಂದು ಕನೆಕ್ಟ್ ಆಗಿ ಆಯಿತಾ? ಓಕೆ, ಕನೆಕ್ಟ್ ಆಗ್ತೀನಿ ಅಂತ. ಜ್ಯೋತಿಷಿಸ್ ಬಕ್ಕಾಸುರ ಅಲ್ಲ ಅವರಂತ ಹೇಳ್ತಿದ್ದಾರೆ ಮುದ್ದುಗೊಂಬೆ ಅವರು. ಅದು ನಾನು ಕರೆಯುದು, ನೀವೆಂತ ಹೇಳಿದ್ದು ಮುದ್ದುಗೊಂಬೆ ಅವ್ರೆ? ಹಾಯ್ ಫ್ರೆಂಡ್. ಎಸ್, ಪಿನ್ ಐಡಿಗೆ ಕನೆಕ್ಟ್ ಆಗಿ ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಜ್ಯೋತಿ ಅಕ್ಕ ಕೋಪ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ಗಿರಿಗಿರಿ ಆ ಗಿರಿಗಿರಿ ಅಂತ ಗಿರಿಗಿರಿ ಎಂತ ಗಿರಿ ಅದು ವಿನಾಯಕ್ ಬರ್ತಾರೆ. ನಾನು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಮುದ್ದುಗೊಂಬೆ ಅವರು. ಹೌದಾ? ನೀವು ಫ್ರೆಂಡ್ಸ್ ಕಮೆಂಟ್ ಮಾಡಿದೆ ರಿಟರ್ನ್ ಎಲ್ಲ ಮಂತ್ವರೆಗೆ ಬಂದೆ ನೋಡಿ. ಅಕ್ಷತಾ ಸಿಸ್ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದಾರಂತೆ, ಅವರಿಗೆ ರಿಟರ್ನ್ ಮಾಡಿ ಆಯಿತಾ ನಾಳೆ. ಆಮೇಲೆ ಇವರದ್ದು ಚಾನಲ್ ಇಲ್ಲ ಅಂತೆ ಜ್ಯೋತಿಷಿಸ್. ಯಾರ್ದು ಗೊತ್ತಾ? ಇವರದು ವಿನಾಯಕ್ ಬ್ರದರ್. ಮುದ್ದು ಬಾಯಿ ಓಕೆ ಹುಷಾರ್ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ಓಕೆ ನಾಗರಾಜಣ್ಣ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಂದು ನನ್ನ ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಹಾಯ್ ನಾಗರಾಜ್ ಅವರೇ ಅಂತ ಹೇಳ್ತಿದ್ದಾರೆ ಜ್ಯೋತಿಷಿಸ್. ಏನೋ ರೈಟಿಂಗ್ ಉಂಟು, ಕಮೆಂಟ್ ಕಾಣ್ತಾ ಇಲ್ಲ, ಅದು ನೋಡಿ ಅಂತ. ಕಮೆಂಟ್ ಕಾಣ್ತಾ ಇಲ್ವಾ? ಓ ದೇವರೇ. ಲೈವ್ ಓನರ್ ಹೆಸರು ಕುಲೆ ಮುದ್ದು. ನಿಮ್ಮ ಮಂಡಿಗೆ ಕೊಡ್ತೇನೆ ನೋಡಿ, ಸಪೋರ್ಟ್ ಮಾಡಿ ಅಂತ ಜ್ಯೋತಿಷಿಸ್. ಹಾಗಂದ್ರೆ ಏನು ಅಂತ ಮುದ್ದುಗೊಂಬೆ. ಕುಲೆ ಅಂದರೆ ದೆವ್ವ, ಗೊತ್ತಾಯ್ತಾ? ಅದು ಅವರು ಮೂರ್ತಿ ಇದ್ದಾರಲ್ಲ, ಅವರು ದೆವ್ವ ಬಕ್ಕಸುರೆಲ್ಲ. ಜ್ಯೋತಿ ಅಕ್ಕ ನಿಜ ಅಂತ ಹೇಳ್ತಿದ್ದಾರೆ. ಎಂತ ನಿಜ ನಾಗರಾಜಣ್ಣ? ಕೀಟಲೆ ಅವರೇ ಒಂದು ಸಪೋರ್ಟ್ ಪ್ಲೀಸ್ ಅಂತ ಜ್ಯೋತಿಷಿಸ್. ಮುದ್ದುಗೊಂಬೆ ಅವರೇ ನೋಡಿ, ಇಲ್ಲಿ ಜ್ಯೋತಿಷಿಸ್ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ? ಮೂರ್ತಿ ಅವರೇ ನಾನು ನಿಮಗೆ ಮಾತ್ರ ಲೈಕ್ ಸಪೋರ್ಟ್ ಎಲ್ಲ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆ ಅವರು. ಓಕೆ 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 ಜ್ಯೋತಿ ಅಕ್ಕ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆ ಅವರು. ಬನ್ನಿ ಅಲ್ಲ, ಎಲ್ಲಿ ಹೋದ್ರಿ? ಬೇಗ ಬೇಗ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಜ್ಯೋತಿಷಿಸ್. ಹಾಗೆ ಪಿನ್ ಐ ಡಿ ಅವರಿಗೆ ಕೂಡ ಸಪೋರ್ಟ್ ಮಾಡಿ. ಆಮೇಲೆ ಇಲ್ಲಿ ಯಾರ್ದೆಲ್ಲ ಚಾನಲ್ ಉಂಟು ಅವರ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ? ಮುದ್ದು ಭೂತ ಅಕ್ಕ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆ ಅವರು. ಹೌದಾ? ಕಮೆಂಟ್ಸ್ ಮೆಸೇಜ್ ಮಾಡಿ. ಹೌದು, ಕಮೆಂಟ್ ಮಾಡಿ ಆಯಿತಾ? ಅವರ ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಅವ್ರು ರಿಟರ್ನ್ ಮಾಡ್ತಾರೆ ಪಕ್ಕ ಜ್ಯೋತಿಷಿಸ್. ವಿನಾಯಕ್ ಬ್ರದರ್ ಆಮೇಲೆ ಎಲ್ಲಿ ಹೋದ್ರು ನಿಮ್ಮದು ಇವರು ಎಂತ ಮೂರ್ತಿ ಅವರು ಎಲ್ಲಿ ಹೋದ್ರು? ಮುದ್ದುಗೊಂಬೆ ಅವರು ಕರೀರಿ ಅವರನ್ನು. ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆ ಅವರು. ಅವರಿಗೆ ಹೆದರಿಕೆ ಆಯ್ತು, ಅವ್ರಿಗೆ ಹೆದರಿ ಓಡಿದ್ರು ನೋಡಿ. ಆರ್ ಡಿ ಅಣ್ಣ ರನ್ನಿಂಗ್ ಅಲ್ಲಿದ್ದಾರೆ, ಅವರಿಲ್ಲ ಈಗ. ಮುದ್ದು ಬಾಯಿ. ಓಕೆ ಓಕೆ ನಾಗರಾಜಣ್ಣ, ಥ್ಯಾಂಕ್ ಯು ಸೋ ಮಚ್. ಗ್ರೇಟ್. ನಮ್ಮ ಭಟ್ರು ಹೋದ್ರು ಅನ್ಸುತ್ತೆ. ಹೋದ್ರಾ? ಓ ದೇವರನೇ, ಯಾಕೆ ಇಷ್ಟು ಬೇಗ ಹೋದ್ರು ಮುದ್ದುಗೊಂಬೆ ಅವರೇ? ಯಾಕೆ ಇಷ್ಟು ಬೇಗ ಹೋದ್ರು ಮಾರೆ? ನಮಗೊಂದು ಮಾತು ಹೇಳ್ಬೇಕಿತ್ತ. ಎಂಥದ ಕುಲೆ ಅಂತ ಹೇಳ್ತಿದ್ದಾರೆ ಮೂರ್ತಿ. ಮತ್ತೆ ಹೇಳಿ ಮುದ್ದು, ಹೇಳಬೇಕು ವಿನಾಯಕ್ ಬ್ರದರ್. ನಿಮ್ಮದು ಯಾವ ಊರು? ಯಾವ ಊರು? ಸೂಪರ್ ಸೂಪರ್ ಅಂತ ಅಕ್ಷತಾ. ಈಗ ನಂಗೆ ಉಂಟೀಗ ಮೂರ್ತಿ ಅಣ್ಣ ಎದ್ದೇಳ್ತಾರೆ ನೋಡಿ, ಈಗ ಬೆಚ್ಚದಲ್ಲಿದ್ದಾರೆ ಅವರು. ಬಕ್ಕಾಸುರ ಅವರೇ ಮಾತಾಡಿ.
ಗಿರಿ ಲೈವ್ ಆಗಿತ್ತು ಆವಾಗ. ಗಿರಿ ಅದು ಯಾರು? ಗಿರಿ ಯಾರು? ನಮ್ಮ ಭಟ್ರಿಗೆ ಯಾಕೆ ಹಾಗೆ ಹೇಳೋದು ನೀವು ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬ. ಕಾರ್ಕಳ ವೈದ್ಯರ ಇಜ್ಜತೆ ಶಾಂತಕ್ಕ. ಕಾರ್ಕಳ ಬಂದಿಲ್ಲ, ಅವರು ಬರ್ತ್ಡೇ ಅಲ್ಲ, ಹಾಗಾಗಿ ಬ್ಯುಸಿ ಇರಬೇಕು. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮುದ್ದು ಸಿಸ್ ಯಾವ ಊರು? ನಾನು ಕಾರ್ಕಳ. ನಿಮ್ಮದು ಯಾವ ಊರು ವಿನಾಯಕ್ ಬ್ರದರ್? ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ಅಕ್ಷತೆ ಸಿಸ್. ಓ ಕೊಲೆ, ನಿಮ್ಮನ್ನು ತೆಗಿಯದೆ ನಾನು ಹೋಗುದಿಲ್ಲ. ಹೌದಾ ಬಕ್ಕಸುರವರೇ, ನನ್ನನ್ನು ತೆಗಿಯದೆ ನೀವು ಹೋಗುದಿಲ್ಲ? ಅದಕ್ಕಿಂತ ಮೊದಲು ನೀವೇ ಹೋದ್ರೆ ಅಂತ. ಹಾಗೆಲ್ಲ ಹೇಳಲಿಕ್ಕಿಲ್ಲ. ಶಾಂತಕ್ಕ ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಶಾಂತಕ್ಕ. ಓಯ್ ಜ್ಯೋತಿ ಸಿಸ್ಟರ್ ಸಬ್ ಡನ್ ಅಂತ ಹೇಳಿದ್ದಾರೆ ಮುದ್ದುಕೊಂಡು. ಶಾಂತಕ್ಕ ಅದೆಂತ ಸಪೋರ್ಟ್ ಮಾಡಿ ಎಲ್ಲರೂ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಹೌದು, ಎಲ್ಲರೂ ಸಪೋರ್ಟ್ ಮಾಡಿ. ಯಾರೆಲ್ಲ ಇಲ್ಲಿ ಚಾನಲ್ ಇದ್ದವರಿಗೆ ಕನೆಕ್ಟ್ ಆಗಿಲ್ಲ, ಅವರ ಚಾನಲ್ಗೆ ಒಂದು ಕನೆಕ್ಟ್ ಆಗಿ ಆಯಿತಾ. ಹಾಗೆ ನನ್ನ ಲೈವ್ಗೂ ಬನ್ನಿ, ಮಾತಾಡಿ ನನ್ನ ಜೊತೆ, ನಾನು ಕೂಡ ನಿಮ್ಮ ಜೊತೆ ಮಾತಾಡ್ತೇನೆ. ಸಪೋರ್ಟ್ ಅಂತ ನಮ್ಮದು ಅಕ್ಷತ. ಶಾಂತಕ್ಕ ಟೈಮ್ ಕೊಡ್ತಿದ್ದಾರೆ. ಯಾರಿಗೆ ಅದು? ಇವರಿಗ? ಮೂರ್ತಿ ಅಣ್ಣನಿಗ? ಟೈಮ್ ಕೊಡಿ ಅವರಿಗೆ, ಇಲ್ದಿದ್ರೆ ಆಗೋದಿಲ್ಲ. ಓಕೆ ಮಾರ್ರೆ, ನಾವು ಇನ್ನೂ ಹೋಗ್ತೇನೆ, ಬಾಯ್. ನನ್ನ ಮುದ್ದು ಮೂರ್ತಿ ಅವರ ಪೆದ್ದು ಭೂತಕ್ಕ. ಹೋಗುದಾ? ಎಂತ ಮಾರ್ರೆ ನೀವು ಹೋಗುದು? ಇರಿ. ಜ್ಯೋತಿ ಮೇಡಮ್ ನಮಸ್ತೆ ಅಂತ ಹೇಳಿದ್ದಾರೆ ಕೃಷ್ಣಣ್ಣ. ಇವರೆಲ್ಲ ಯೂಟ್ಯೂಬ್ ಎಲ್ಲ ಕಳಿಸಿದ್ದಾರೆ, ನನಗೆ ಬೇಡ ಯೂಟ್ಯೂಬ್. ನಾನು ಲೈವ್ ಮಾಡಲ್ಲ, ವಿಡಿಯೋಸ್ ಮಾತ್ರ ಮಾಡ್ತೀನಿ. ಲಾಂಗ್ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಇದು 6 ಗಂಟೆಗೆ ಇವರದು ಮೂರ್ತಿ ಅವ್ರದ್ದು ಲೈವ್ ಉಂಟಾಯ್ತಾ? ಇವರೇ ಯಾರು? ನಮ್ಮ ಅಕ್ಷತಾ ಸಿಸ್ ಆ್ಯಂಡ್ ವಿನಾಯಕ್ ಬ್ರದರ್. 6 ಗಂಟೆಗೆ ನಮ್ಮ ಮೂರ್ತಿ ಅಣ್ಣಂದು ಲೈವ್ ಇದೆ, ಅವ್ರ ಲೈವ್ಗೂ ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ನಾನು ಕೂಡ ಬರ್ತೇನೆ, ನೀವು ಕೂಡ ಬನ್ನಿ. ರೈಟಿಂಗ್ ಬೇಡ, ಸ್ಕ್ರೀನ್ ದೇವರ ಫೋಟೋ ಹಾಕಿ. ಹೌದಾ? ಈಗ ನಾನು ಹಾಕಿದ್ದೇನಲ್ಲ, ನನ್ನ ಹತ್ರ ಬೇರೆ ಫೋಟೋ ಇಲ್ಲ, ನಾಳೆ ಹಾಕ್ತೇನೆ. ಓಕೆನಾ ಶಾಂತಕ್ಕ? ಥ್ಯಾಂಕ್ ಯು. ಬಾಯ್ ಮುದ್ದುಗೊಂಬೆ ಅಂತ ಕೃಷ್ಣ ಅಣ್ಣ. ಎಲ್ಲಿಗೂ ಹೋಗುದು ಮಾರ? ಮುದ್ದು ಸಿಸ್ ಗೋವಿಂದ ಅಂತ. ಯಾರು ಗೋವಿಂದ? ನಾನು ಗೋವಿಂದ ಅಲ್ಲ. ಶಾಂತಕ್ಕ ಚಪ್ಪಾಳೆ ಹೊಡ್ತಿದ್ದಾರೆ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಆಯ್ತಲ್ಲ, ತಿರುಗ್ತಾ ಉಂಟಾ? ಓ ದೇವರೇ, ಕೇಳಿಸ್ತಾ? ಎಲ್ಲ ಗೋವಿಂದ ಆದ್ರ ವಾಯ್ಸ್ ಬರ್ತಾ? ಈಗ ಬರ್ತದ? ಈಗ ಕೇಳಿಸ್ತದ ಜನರೇ? ಹೇಳಿ ಅಲ್ಲ, ಕೇಳಿಸ್ತದ? ವಾಯ್ಸ್ ಬರ್ತಿಲ್ಲ. ಒಡೆಗು ಮಾಯ್ಕಾಯರು ಉಲ್ಲೆ ಓ ಕುಲೆ ಕೇಳುತ್ತದೆ. ಎಂತ ಕೇಳುತ್ತೆ?
ಏನು ನಿತ್ಯ ಇವಾಗ ಬಂತು, ಹೌದಾ? ಅದು ಸ್ವಲ್ಪ ಮಾಯ ಆಗುತ್ತೆ. ಮಾತ ಪೋಯ ಒಡೆ ಪೋಯ ಉಲ್ಲ ಉಲ್ಲ. ನಮ್ದು ಇವರದು ರವೀಂದ್ರ ಅಣ್ಣಂದು ಕಮೆಂಟ್. ಶರೋಸಿಸ್ ಲೈವಲ್ಲಿ ಸಿಗೋಣ ಮುದ್ದು ಹೋಗುದಾ ವಿನಾಯಕ್ ಬ್ರದರ್? ಇರಿ ಮಾರ, ನೀವು ಎಂತಾನೆ ಹೋಗ್ಬಾರ್ದಂತೆ. ನನ್ನ ಲೈವ್ಗೆ ಬಂದವರು ಹೋಗ್ಬಾರ್ದಂತ ಒಂದು ರೂಲ್ಸ್ ಇದೆ. ಬನ್ನಿ ಫ್ರೆಂಡ್ಸ್, ಮಾತಾಡಿ. ಸಂಜೆ ಲೈವ್ ಉಂಟಾ? ಇಲ್ಲ ಇಲ್ಲ, ಸಂಜೆ ಲೈವ್ ಇಲ್ಲ, ಆಯಿತಾ? ಇವರದು ಶರ್ವಕ್ಕನ ಲೈವಲ್ಲಿ ಸಿಗೋಣ, ಓಕೆನಾ ವಿನಾಯಕ್ ಬ್ರದರ್? ಕುಲೆ ಆವಾಗ ಆವಾಗ ಮಾಯ ಆಗೋದಂತ ಕೃಷ್ಣ ಅಣ್ಣ. ಸೂಪರ್, ಥ್ಯಾಂಕ್ ಯು. ಓ ದೇವರೇ, ಲೈಕ್ ಡನ್ ಅಂತ ಇದೆಯಾರು? ಗಣೇಶ್ ಅವರು, ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ರಾಮ್ ರಾಮ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ನಿಮ್ಮನ್ನೆಲ್ಲೋ ನೋಡಿದಾಗೆ ಉಂಟಲ್ಲ, ಎಲ್ಲಿ? ನೀವು ಹಿಂದಿನ ಕನ್ನಡ ಬರುವ? ನಿಮ್ಮ ಹಿಂದಿ ನೋಡಿದರೆ ನನಗೆ ಭಯ ಆಗುತ್ತೆ ಮಾರೆ. ಕನ್ನಡ ಗೊತ್ತಿದ್ದರೆ ಮಾತಾಡಿ. ಲೈವ್ ಓನರ್ ಗೋವಿಂದ ಅಂತ ಹೇಳ್ತಿದ್ದಾರೆ ವಿನಾಯಕ್ ಪ್ರತಾಪ್. ಮುಜೆ ಎಂತ ಎಂತ ಹೇಳ್ತಿದ್ದೀರಾ? ನಂಗೆ ಗೊತ್ತಾಗ್ತಾ ಇಲ್ಲ. ಜಾಯಿನ್ ಮೀ ಅಂತ ಹೇಳ್ತಿದ್ದಾರೆ. ಬಾಗುನ್ನಾರ ಕುಲೆ, ಬಾಗುನ್ನಾರ ಅಂದರೆ ಎಂತ? ನಕ್ಕೂರ್ ಮ್ಯಾಮ್ ಬಂದರು ನೋಡಿ ನಮ್ಮ ಸುಶಾಂತ್ ಅವರು. ನಕ್ಕೂರ್ ಮಾಮ್ಗೆ ನಕ್ಕೂರ್ ಮ್ಯಾಮ್ ಹಾಯ್ ಅಂತ ಹೇಳ್ತಿದ್ದಾರೆ. ಸುಶಾಂತ್ ಓಕೆ ಅಂತ ಹೇಳ್ತಿದ್ದಾರೆ. ಗಣೇಶ್ ಅವರು ತುಷಾಂತ್ ಇಲ್ಲಿ ಪಿನ್ನೈಡಿ ಅವರಿಗೆ ಕನೆಕ್ಟ್ ಆಗಿ ಆಯಿತಾ? ಪಿನ್ನೈಡಿ ಅವರಿಗೆ ಅಕ್ಷತಾ ಸಿಕ್ಸ್ ಅವರ ಚಾನಲ್ಗೆ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತಾರೆ ಆಯಿತಾ? ನೀವು ಕೂಡ ಹೋದ್ರಾ? ಓದಿರಾ ಜನರೇ, ಓದಿರಾ? ಯಾಕೆ ಹೀಗಾಯಿತು? ನಾನೀಗ ಅದೇ ಹಾಡು ಹೇಳಬೇಕಂತ. ಇವರೊಂದು ಏನೋ ಬ್ಲೂವಾ ಚಾನಲ್ ಇದೆಯಾ? ಒಮ್ಮೆ ಚಾನಲ್ ಚೆಕ್ ಮಾಡಿ ಮಾರೆ ಯಾರಾದರೂ. ಸೂಪರ್ ಸೂಪರ್ ಅಂತ ಅಕ್ಷತೆ ಸಿಸ್ ಅವ್ರದ್ದು. ಗಣೇಶ್ ಅವ್ರದ್ದು ಸಾರಿ, ನೀ ಫುಲ್ ಬ್ಯುಸಿ ಇತ್ತೆ ಅಂಚ ಬುಲ್ಪುಗೆ ಲೈವ್ ಮಂತ್ ಚಂದೆ ಎಲ್ಲ ಲೈವ್ ಮಲ್ಪಲೆ ಎಲ್ಲ ಏನು ಲೈವ್ ಮಲ್ಪರ ಅಪ್ಪು ಚಂದ ಒಂಚೂರು ಬ್ಯುಸಿ ಇಲ್ಲ, ಫ್ರೀ ಆಂಡ ಮಲ್ಪ. ತುಷಾಂತ್ ಅಣ್ಣ ಹಾಯ್ ಅಂತ ಕೃಷ್ಣಣ್ಣ, ಹಾಯ್ ಮೂರ್ತಿ ಬ್ರೋ ಅಂತ ತುಷಾಂತ್. ಕೋಡೆತ ನಾನಲ್ಲ ಪಿರಿದಜಾ ಎಡ್ಡ ನಾನಂತೆ ಬೋಡಣ್ಣ ತಂದೆ ಪಿನ್ನೈಡಿಗೆ ಕನೆಕ್ಟ್ ಆಗಿ ಮಾಡ ಎಷ್ಟು ಪಿನ್ನೈಡಿಗೆ ಕನೆಕ್ಟ್ ಆಗಿ ಅಣ್ಣ. ಹಾಗೆ ನನ್ನ ಲೈವ್ಗೆ ಬಂದು ಜಾಯಿನ್ ಆಗಿ ನನ್ನ ಜೊತೆ ಮಾತಾಡಿ, ನಾನು ಕೂಡ ನಿಮ್ಮ ಜೊತೆ ಮಾತಾಡ್ತೇನೆ ಅಂದ ತುಷಾಂತ ಅಣ್ಣ ಅಂತ ಕೃಷ್ಣಣ್ಣ. ಒಂದು ನಿಮಿಷ. ಹಾಗೆ ಇಲ್ಲಿ ಗಣೇಶ್ ಅವರಿದ್ದಾರೆ, ಅವರ ಚಾನಲ್ಗೂ ಕೂಡ ಕನೆಕ್ಟ್ ಆಗಿ ಆಯಿತಾ? ಅವರು ಹಿಂದಿ ಮಾರ, ನನಗೆ ಹಿಂದಿ ಬರೋಲ್ಲ. ಲೈವ್ ಓನರ್ಗೆ ಹೆದರಿಕೆ, ಅದಕ್ಕೆ
ಮಾಯ ಆಗ್ತಾರೆ. ಹೌದಾ? ಗಣೇಶ್ ಅವರು ಆಳ್ತಾ ಇದ್ದಾರೆ. ಕೊಡಪನ ಬೇಕಾ ನೀರು ತುಂಬಿಸ್ಲಿಕ್ಕೆ? ಉಮೇಶರ್ ಉಲ್ಲೆ ರಾತ್ ಆರು ಉಮೇಶ್ ಅಂಡೆ ಮಾಯ ಆಗ್ತೀರಿ ಯಾರ ಒಂದು ಕೋಡದ ಮೆಸೇಜ್ ಇಡ್ಬೇಕು ಕಾರಿಗೆ. ಗಣೇಶ್ ಅವರು ನೋಡ್ತಾ ಇದ್ದಾರೆ ಒಂದು ಕಣ್ಣಲ್ಲಿ. ಅವ್ರು ನೋಡ್ತಾರಂತ ನೀವು ಯಾರು ಹೆದರಬೇಡಿ ಆಯ್ತಾ. ನೀವು ಬನ್ನಿ. ಪಿನ್ನ ಇಡುವವರು ಎಲ್ಲಿ ಹೋದ್ರು? ನಾನು ಕಣ್ಣು ಮುಚ್ಚಿ ಹೀಗೆ ನೋಡ್ತೇನೆ. ಹೌದಾ? ಓಕೆ ಓಕೆ, ನೀವು ಕಣ್ಣು ಮುಚ್ಚಿ ಹಾಗೆ ನೋಡಿ ಆಯ್ತಾ. ಇಲ್ಲಿ ಕುಲೆಯೇ ಉಂಟು, ಅದಕ್ಕೆ ಹೆದರುವುದಿಲ್ಲ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಓಕೆ ಬಾಯ್ ಮುದ್ದು ಸಿಸ್, ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದಾರೆ ವಿನಾಯಕ್ ಬ್ರದರ್. ಬಾಯ್ ವಿನಾಯಕ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನಾನು ಲೈವ್ಗೆ ಬಂದು ಇಷ್ಟೊತ್ತು ಮಾತಾಡಿದ್ದೀರಿ, ಖುಷಿ ಆಯಿತು. ನಾಳೆ ಕೂಡ ಫ್ರೀ ಇದ್ದರೆ ಬನ್ನಿ, ಲೈವ್ ಮಾಡಿದರೆ ನಾನು, ಇಲ್ದಿದ್ರೆ ಸೋಮವಾರ ಅಂತೂ ಖಂಡಿತ ಲೈವ್ ಇದೆ, ಬನ್ನಿ ಆಯಿತಾ. ಪಿನ್ ಐಡಿಗೂ ಎಂತ ಹೇಳಿದ್ದು, ಪಿನ್ ಐಡಿಗೆ ಓಕೆ ಓಕೆ, ಪಿನ್ ಐಡಿ ಅವರೇ ಇದ್ದೀರಾ ನೋಡಿ. ಗಣೇಶ್ ಬ್ರದರ್ ನಿಮ್ಮ ಚಾನಲ್ಗೆ ಕನೆಕ್ಟ್ ಆದ್ರಂತೆ, ನೀವು ಕೂಡ ಕನೆಕ್ಟ್ ಆಗಿ ಆಯಿತಾ. ನಕ್ಕೂರ್ ಮ್ಯಾಮ್ ಬೊಕ್ಕ ವಿಶೇಷ ವಿಶೇಷ ಪನೋಡತ್ತು ಈರ್ ಪನೋಡು. ಐ ಆಮ್ ಗುಡ್ ಪರ್ಸನ್ ಓಲ್ ಕಂಡರು ಅವು ಕಮೆಂಟ್ ಓಲ್ ಮಾಯ. ಸೌಮ್ಯ ಸಿಸ್ ಎಲ್ಲಿ ಹೋಗಿದ್ದಾರೆ? ನಮ್ಮ ಸೌಮ್ಯ ಸಿಸ್ ಕೂಡ ಇಲ್ಲ ಇವತ್ತು. ನನ್ನ ಕಮೆಂಟ್ ಸ್ಕಿಪ್ ಆಯಿತು ದೇವರೇ, ಎಲ್ಲ ಕಮೆಂಟ್ ಹೋಯ್ತು. ಎಲ್ಲುಂಟು? ಯಾವ ಕಮೆಂಟ್ ಹೋಯ್ತು? ಅದೆಲ್ಲ ಓದಿದ್ದಾರೆ, ಎಲ್ಲಿಂಟು ಕಮೆಂಟ್ ಇತ್ತಾ? ಸಾರಿ ಆಯಿತಾ, ಯಾವುದು ಸ್ಕಿಪ್ ಮಾಡಿದೆ, ಸಾರಿ. ಕೃಷ್ಣಂತ ಅಣ್ಣ ಟುಗೆದರ್ ಪಾಡುವೆ ಬೊಕ್ಕ. ಓ ಇವರು ಕೃಷ್ಣಣ್ಣ ಟುಗೆದರ್ ಲೈವ್ ಮಾಡ್ತಾರಂತೆ ನೋಡಿ, ಎಲ್ಲರೂ ಜಾಯ್ನ್ ಆಗಿ ಆಯಿತಾ. ನಂಗೊಮ್ಮೆ ಮಾಡಬೇಕು ಮಾರೆ ಟುಗೆದರ್ ಲೈವ್. ಯಾವಾಗ ಮಾಡೋದಂತ ನೋಡ್ಬೇಕಷ್ಟೆ. ಮುದ್ದುಗೊಂಬೆ ಅವರು ಮತ್ತೆ ಬಂದರು, ಬನ್ನಿ ಮುದ್ದುಗೊಂಬೆ ಅವರು. ಇವರದ್ದು ಕಮೆಂಟ್ ಯಾವುದು ಸ್ಕಿಪ್ ಆಯ್ತು ಅಂತ ನೋಡ್ಬೇಕು. ವಿನಾಯಕ್ ಬ್ರದರ್, ಓಕೆ ಗಣೇಶ್ ಬ್ರೋ. ಇವರು ಪ್ರಶಾಂತ್ ಅವರು ಹೇಳ್ತಾರಂತೆ, ನನಗೆ ಹಿಂದಿ ಅರ್ಥ ಆಗಲ್ಲ. ಬಾಯ್ ಸಿಸ್. ಓಕೆ ಓಕೆ ಅಕ್ಷತೆ ಸಿಸ್, ಹೋಗಿ ಬನ್ನಿ ಆಯಿತಾ. ಫಸ್ಟ್ ಟೈಮ್ ನನ್ನ ಲೈವ್ಗೆ ಜಾಯಿನ್ ಆಗಿ ಇಷ್ಟೊತ್ತು ಮಾತಾಡಿದ್ದೀರಾ, ಖುಷಿ ಆಯಿತು. ನಿಮ್ಮ ವಿಡಿಯೋ ಕೂಡ ನಾನು ನೋಡ್ತೀನಿ. ಇನ್ನೊಮ್ಮೆ ನನ್ನ ಲೈವ್ಗೆ ಜಾಯಿನ್ ಆಗಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸುಮ್ಮನೆ ಹೇಳಿದೆ. ಹೌದಾ? ಓ ದೇವರೇ, ನಾನು ಹುಡುಕಿದ್ದು ಮಾರೆ, ಎಲ್ಲಿ ಇಲ್ಲ. ಹಾಯ್ ಭೂತಕ್ಕ ಅಂತ ಮುದ್ದುಕೊ. ಆಪ್ಕ ಬಹುತ್ ಬಹುತ್ ಧನ್ಯವಾದ. ಓಕೆ, ಅದೊಂದು ಗೊತ್ತಾಯಿತು ಮಾರೆ. ಗೇಮ್ ಓವರ್ ಅಂತ ಮುದ್ದುಕೊಂಡವರು. ಓಕೆ ಮೂರ್ತಿ ಪಾಡ್ಲೆ ಬರ್ಪೆ ಅಂತ ಬಂದಿದೆ. ನನ್ನ ಪೆಟ್ಟು ಪಾಡುತ್ತವೆ ಸುಶಾಂತ್. ಫಸ್ಟಿಗೆ ಅರೆಗು ತರೆಟ್ಟು ಕುಜಲ್ ಮಂಡೆಡು ಕುಜಲ್
ಪಾಪದ ಜನ. ಸ್ಕಿಪ್ ಆಗಿಲ್ಲ, ಸುಮ್ಮನೆ ಹೇಳಿದೆ ನಾನು. ಶರು ತಂಗಿಗೆ ಹಾಗೆ ಸುಮ್ಮನೆ ಹೇಳ್ತಾ ಇದ್ದೆ. ಹೌದಾ, ಅವರಿಗೂ ನೀವು ಹಾಗೆ ಹೇಳ್ತೀರಾ? ಓಕೆ. ಸಬ್ಕೋ ಬಾತ್ ದೇನಾ ಜಿಸ್ಕೋ ನಾ. ಎಂತ ಹೇಳ್ತಿದ್ರು ನಂಗೆ ಗೊತ್ತಾಗ್ತೇನೆ. ಭೂತ ಅತ್ತಾರು ನಕ್ಕುರು ಮ್ಯಾಮರ್ರೆ ಕೀಟಲೆ ಯಕ್ಷ ಅಂತ ಹೇಳ್ತಿದ್ದಾರೆ ತುಷಾಂತ್. ಸೂಪರ್ ಅಂತ ಹೇಳ್ತಿದ್ದಾರೆ ಮೂರ್ತಿ ಅಂತ. ಬಾಯಿ ಆಪ್ಕ ಬಹುತು ಎಂತ ಮಾಡ. ನಾನು ಮತ್ತೆ ಏನೇನು ಹೇಳಿದರೆ ಮತ್ತೆ ಇವರು ಓಡ್ತಾರೆ ಆಯಿತಾ. ಸಪೋರ್ಟ್ ಅಂತ ಕೃಷ್ಣಣ್ಣ. ಓಕೆ ಬಾಯ್ ಮುದ್ದು ಸಿಸ್ ಅಂತ ವಿನಾಯಕ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ಬ್ರದರ್. ನೀವು ಕೂಡ ನನ್ನ ಲೈವ್ ಬಿಟ್ಟು ಹೊರಟು ಹೋಗ್ತಿದ್ದೀರಾ. ಥ್ಯಾಂಕ್ ಯು. ದಾಸವಾಳ ಹಲವು ಹೂಗಳನ್ನು ಮಾರ್ತಿದ್ದಾರೆ ಈ ನಮ್ಮ ಕೃಷ್ಣಣ್ಣ. ನಕ್ಕೂರು ನೂಡಲ್ಸ್ ತಿಂದಾರ ನಾವು. ಓ ದೇವರ, ಈಗ ಮಂಡೆ ಕೊಡ್ತಿದ್ದಿಲ್ಲ. ಮೂರ್ತಿ ಅಂತ ಹೇಳ್ತಿದ್ದಾರೆ. ಚಾಕ್ಲೇಟ್ ಅದೆಂತ ಮರ, ಕಾಫಿ ಕೇಕ್ ಎಲ್ಲ ಕೊಡಿ. ನೋಡಿ ಗಣೇಶ್ ಅವರ ಚಾನಲ್ಗೆ ಎಲ್ಲರೂ ಕನೆಕ್ಟ್ ಆಗಿ ಆಯ್ತು. ಅವ್ರು ರಿಟರ್ನ್ ಮಾಡ್ತಾರೆ, ಜೋಳ ಕೊಡ್ತಿದ್ದಾರೆ, ಚಾಕ್ಲೇಟ್ ಕೊಡ್ತಿದ್ದಾರೆ. ಇನ್ನು ಬಿಟ್ಟರೆ ಇನ್ನೇನೇನೇನು ಬರ್ತಂತಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೋಗಲ್ಲ ಮುದ್ದು, ಬರ್ತಾ ಇರ್ತೇನೆ. ಓಕೆ ಓಕೆ ವಿನಾಯಕ್ ಬ್ರದರ್, ಬರ್ತಾ ಇರಿ. ಕಿರೀಟ ಕೊಡ್ತಿದ್ದಾರೆ ಸುಶಾಂತ್ ಅವರು. ಇವತ್ತು ಜನ ಇಲ್ಲ ಮಾರ. ಇದೊಂದು ಚಂದ ಇತ್ತು, ಯಾರು ಕೂಡ ಅದನ್ನು ನೋಡಲಿಲ್ಲ. ರಾಮ್ ರಾಮ್ ಅಂತ ಹೇಳಿದ್ದಾರೆ. ರಾಮ್ ರಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಕ್ಕೂರ್ ಮ್ಯಾಮ್ಗೆ ನನ್ನ ಕಡೆಯಿಂದ ಕಿರೀಟ ಅಂತ ಹೇಳ್ತಿದ್ದಾರೆ. ಹೌದಾ, ಕಿರೀಟ ಕೊಡ್ತಿದ್ದೀರಾ? ಧನ್ಯವಾದಗಳು. ಇವತ್ತು ನನ್ನ ಲೈವ್ಗೆ ಏನೋ ಆಗಿದೆ, ಅದಕ್ಕೆ ಯಾರು ಇಲ್ಲ. ನಕ್ಕೂರ್ ಮ್ಯಾಮ್ ಪಂದಿಲ್ಲ ನೈಕ್ ಬೇಜಾರುಂಡಾ ಇಜ್ಜಿ ಐಕದೇ ಬೇಜಾರ್. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಗಣೇಶ್ ಅವರೇ, ಥ್ಯಾಂಕ್ ಯು. ಆದರೆ ಇವತ್ತು ಯಾರು ಇಲ್ಲ ಅಲ್ಲ. ನಾನೊಂದು ಬ್ಲೂ ತೆಗ್ದದ್ದು ಯಾರು ಖುಷಿ.
ಹಾರ್ಟ್ ಕೊಡ್ತಿದ್ದಾರೆ. ಕುಲೆ ಪಂಡದ್ದು ಲೆಪ್ಪಲೆ ತುಷಾಂತ ಅಣ್ಣ ಅಂತ ಕೃಷ್ಣ ಅಣ್ಣ. ಹೌದಾ? ಇವರದು ನಮ್ಮದು ರವೀಂದ್ರ ಅಣ್ಣಂದು ಕಮೆಂಟ್ ಶೋ ಆಗ್ತಿಲ್ಲ ಅಂತ. ಹ್ಯಾಪಿ ಬರ್ತ್ಡೇ ಮಹೇಶ್ ಅಣ್ಣ ಅಂತ ಆಕಾಶ್ ಅವ್ರು ಬಂದರು. ಹಾಯ್ ಆಕಾಶ್ ಅವರೇ, ಹೇಗಿದ್ದೀರಾ? ಆಕಾಶ್ ಅವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತು. ಆಮೇಲೆ ಇಲ್ಲಿ ಮೂರ್ತಿ ಅಂತ ಇದ್ದಾರಲ್ಲ, ಆಮೇಲೆ ತುಷಾಂತ್ ಇದ್ದಾರೆ, ಅವರ ಚಾನಲ್ಗೂ ಕನೆಕ್ಟ್ ಆಗಿ. ಊಟ ಆಯಿತಾ? ಊಟ ಆಗಿದೆ. ಊಟ ಮಧ್ಯಾಹ್ನವೇ ಆಗಿದೆ. ಈಗೆಂತ ಊಟ? ಈಗ ಚಹಾ ಕುಡಿದು ತಿಂಡಿ ತಿನ್ನುವ ಸಮಯ. ನೀವು ಊಟ ಆಯ್ತಂತ ಕೇಳ್ತೀಯ? ಅದೆಂತ ಮಾರ್ರೆ, ಕಪ್ಪೆನಾ? ಹಾಂ ಅಂತ ಹೇಳ್ತಿದ್ದಾರೆ. ಆಗುವ, ಓಕೆ ಓಕೆ, ಹಾಗೆ ಹಾಗೆ ನಗ್ತಿದ್ದಾರೆ ಆಕಾಶ್ ಅವರು. ಹೌದು, ನೀವು ಇನ್ನು ಊಟ ರಾತ್ರಿ ಕೇಳಬೇಕು. ಇಲ್ಲಿ ಭಯಂಕರ ಸೆಕೆ ಮಾರೆ. ಹೌದಾ? ಒಂದು ಫ್ಯಾನ್ ಹಾಕ್ಕೊಳ್ಳಿ. ಮತ್ತೆ ಮಳೆ ಬರ್ತಿದೆಯಾ ನಿಮ್ಮ ಕಡೆ? ಇಲ್ಲ, ಮಳೆ ಇಲ್ಲ, ಅದು ಫ್ಯಾನ್ ಸೌಂಡ್. ಮತ್ತೆ ಹೇಳಿ, ಭಾರಿ ಅಪರೂಪ, ಎಲ್ಲಿಗೆ ಹೋಗಿದ್ದೀರಿ ನೀವು? ಮಹೇಶ್ ಅಣ್ಣನ ಲೈವ್ಗೂ ಕೂಡ ಬರ್ತಿಲ್ಲ, ಯಾಕೆ ಆಕಾಶ? ನಮ್ಮ ಕಡೆ ಮಳೆ ಸ್ವಲ್ಪ. ಹೌದಾ? ನೀವಿದ್ದ ಕಡೆ ಮಳೆ ಬರಲೇಬೇಕಾಗುತ್ತೆ. ನಾನು ಫ್ರೀ ಆದಾಗ ಅಷ್ಟೇ ಬರೋದು, ಗೊತ್ತುಂಟಾ? ಅವಳ ಚಾನಲ್ ನೇಮ್ ಚೇಂಜ್ ಆಗಿದೆ, ಗೊತ್ತಾ ಆಕಾಶ್ ಅವರು? ಮೂರ್ತಿ ಬ್ರೋ ಜಂಪ. ಮೂರ್ತಿ ಅಣ್ಣ, ಓ ಬಕ್ಕಸುರ ಅಣ್ಣ ಎಲ್ಲಿ ಹೋದ್ರು? ಬನ್ನಿ ಅಲ್ಲ, ಎಲ್ಲ ಜಂಪು. ಚಂಪಿ ಚಪ್ಪ. ಉಲ್ಲೆ 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 ಬನ್ನೊಂದುಲ್ಲೆ ನಮ್ಮನ ಕೃಷ್ಣ ಅಣ್ಣ. ಮಾತಾಡಿ ಅಲ್ಲ, ಯಾರು ಮಾತಾಡ್ತಿಲ್ಲ. ಪಿನ್ ಐಡಿ ಅವರು ಹೋದ್ರಲ್ಲ, ಪಿನ್ ಐಡಿ ಅವರು. ಎಂತ ಒಕ್ಕುಲೆ, ಯಾರು ಮಾತಾಡ್ತಿಲ್ಲ ಅಲ್ಲ, ಎಂತ ಆಗಿದೆ ನಿಮಗೆ? ಮಾತಾಡಿ. ನಾನು ತುಂಬ ಮಾತಾಡುದು ಮಾರೆ, ನಿಮ್ಮ ಜೊತೆ ಯಾರು ಜನನೇ ಅಂದು. ರವೀಂದ್ರ ಅಣ್ಣಗೆ ಪಾಪ ಕಮೆಂಟ್ ಆರು ಪಾಡೊಂದುಲ್ಲೇರಿಗೆ ಕಮೆಂಟ್ ಎಂಕು ಶೋ ఉంది. ಯಾನ್ಲ ಎಂಡು ಮನ್ಸಂದ ಒಂದು ಜನ ಇಜ್ಜಾರ. ಓರೆ ಪೋಯರು ಸುಶಾಂತ್ ದೂರ ಪೋಯರು. ಸುಶಾಂತ್ ಕೃಷ್ಣನ್ ಅನ್ಕೆಂದು ಆರು ಇಜ್ಜಾರ ಆರು ನಾಲ್ಕಾಳು. ಎಂಡು ಮನ್ಪುಲೆ. ಓಕೆ ಓಕೆ, ಎಂಡು ಮನ್ಪು. ಯಾರಾದರೂ ಲೈಕ್ ಎಲ್ಲ ಕೊಡಲಿಕ್ಕೆ ಬಾಕಿದ್ರೆ ಕೊಡಿ ಆಯಿತಾ? ಲೈವ್ ಎಂಡ್ ಮಾಡ್ತೇನೆ.
ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಕ್ಲಿಯರ್ ಮಾಡ್ತೇನೆ. ಬೇಲೆದುಳ್ಳೆ, ಓಕೆ ಓಕೆ, ಸರಿ. ಹಾಗಾದರೆ ನಾನು ಲೈವ್ ಎಂಡ್ ಮಾಡ್ತೀನಿ. ತುಷಾರ್, ಕೃಷ್ಣಣ್ಣ, ಹಾಗೆ ರವೀಂದ್ರ ಅಣ್ಣ ಕೂಡ ಸಪೋರ್ಟ್ ಮಾಡಿದ್ದಾರೆ, ಅವರಿಗೆ ಕೂಡ ಥ್ಯಾಂಕ್ ಯು. ಆಮೇಲೆ ಶಾಂತಕ್ಕ, ಕೃಷ್ಣಣ್ಣ, ಆಕಾಶ್, ಆಮೇಲೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ವಿನಾಯಕ್ ಬ್ರದರ್, ಗಣೇಶ್, ಇವರಿಗೆಲ್ರಿಗೂ ಥ್ಯಾಂಕ್ ಯು ಆಯಿತಾ. ಟಾಟಾ ಹಾಕಲ್ಲ ಅಂತ ಹೇಳ್ತಿದ್ದಾರೆ. ಟಾಟಾ ಟಾಟಾ ನಾಳಿನ ಲೈವಲ್ಲಿ ಆದರೆ ನಾಳಿನ ಲೈವಲ್ಲಿ, ಇಲ್ದಿದ್ರೆ ಸೋಮವಾರದ ಲೈವಲ್ಲಿ ನಿಮ್ಮ ಜೊತೆ ಮಾತಾಡ್ತೇನೆ ಆಯಿತಾ. ಟಾಟಾ ನಕ್ಕೂರ್ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಸುಶಾಂತ್ ಅವರು ಟಾಟಾ, ಎಲ್ರಿಗೂ ಟಾಟಾ. ಈಚೆಯಿಂದ ವಾಯ್ಸ್ ಕೂಡ ಹೋಗಿದೆ, ಎಂತ ಮಾಡಿ ಎಲ್ಲ. ಯಾನ್ ಟುಗೆದರ್ ಪಾಡೋಡ ಬರ್ತಾ ರಿಪೀಟ್ ಮಾಡುವೆ ನಾನು. ಯಾನ್ ಟುಗೆದರ್ ಪಾಡೋಡ వచ్చి ಯಾ ಪಾಡ್ಜಿ ನಿಕಲ್ ನೆರಿ ಎರಡ ಯಾನ್ ಪಾಡುವಂತ ಹಾಲು ಪಾಡೊಂದಿಲ್ಲಲ್ಲಿ ಭಾಷೆ. ಕೃಷ್ಣಣ್ಣಂತೂ ಪೆಟ್ಟೆ ಪಾಡು ಮತ್ತೆ ಓಕೆ ಅಂಚಂಡ ಪಾಡ್ಲೆ ಜಾಯಿನ್ ಆಪೆ ಏರು ಆರು ಕೃಷ್ಣಣ್ಣ ಪಾಡುವರಿಗೆ ಕೂಡ ಯಾನ್ ಪಾಡ್ದು ಪೆಡ್ತು ನೋಡ. ಸರಿ ಅಂಚಂಡ ಟಾಟಾ ಮಾತಾರೆ.